ಇತ್ತೀಚೆಗೆ ವಿಜಯನಗರ ಹೊಸಪೇಟೆಯ ಸನಿಹದ ಹಗರಿಬೊಮ್ಮನಹಳ್ಳಿಗೆ ಭೇಟಿ ನೀಡಿ ಬೈಲ್ಪತ್ತಾರ್ ಸಮುದಾಯದವರಿಗೆ ಭರವಸೆ ನೀಡಿದ್ದ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ ಭರವಸೆ ಫಲಶ್ರುತಿ ನೀಡಿದೆ. ಹಗರಿಬೊಮ್ಮನಹಳ್ಳಿಯ ಬೈಲ್ಪತ್ತಾರ್ ಸಮುದಾಯದವರು ವಾಸಿಸುವ ಪ್ರದೇಶಕ್ಕೆ ಜಿಲ್ಲಾಧಿಕಾರಿ ಅನಿರುದ್ಧ್ ಶ್ರವಣ್ ಪಿ ಭೇಟಿ ನೀಡಿ ಅವರ ಸಮಸ್ಯೆಗಳನ್ನು ಆಲಿಸಿದರು. ಪ್ರಮುಖವಾಗಿ ಅವರು ಈಗ ವಾಸಿಸುವ ಸರ್ಕಾರಿ ಸ್ಥಳವನ್ನು ಅವರಿಗೆ ಮಂಜೂರು ಮಾಡುವಂತೆ ಅಧಿಕಾರಿಗಳಿಗೆ ಆದೇಶ ನೀಡಿದರು. ಇವರ ತಗೊಂಡೋಗಿರ್ರಿ ಎಲ್ಲ ಕಂಪ್ಯೂಟರ್ ಕೊಟ್ರಿ ಸರ್. ಅದನ್ನ ಮಳಿಗೆಲ್ಲ ಬಿದ್ದು ಹೊಡ್ಕೊಂಡು ಹೋಗ್ಬಿಡ್ತೀವಿ. ಹುಡ್ರು ಯೂಸ್ ಮಾಡ್ತಾರೆ. ಅಲ್ಲಿ ಕಲ್ಕೊಂಡು ಹೋಗ್ಯಾರ ಸರ್. ಅಲ್ಲಿ ಬೈಲ್ಪತ್ತಾರ್ ಜನಾಂಗದವರು ವಾಸಿಸುವ ಸ್ಥಳ ಸರ್ಕಾರಿ ಸ್ಥಳವಾಗಿದ್ದು ಸರಿಸುಮಾರು 3 ಎಕರೆಯ ಈ ಜಾಗದಲ್ಲಿ ಕನಿಷ್ಠ 1 ಎಕರೆ ಜಾಗವನ್ನಾದರೂ ಬೈಲ್ಪತ್ತಾರ್ ಸಮುದಾಯದವರಿಗೆ ದೊರಕಿಸಿಕೊಡುವುದಾಗಿ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಮಾತು ನೀಡಿದ್ದು ಇಲಾಖಾ ಅಧಿಕಾರಿಗಳಿಗೆ ಇದರಂತೆ ಸೂಚನೆಯನ್ನು ನೀಡಿದ್ದರು. ಎಷ್ಟು ಜಾಗ ಉಂಟು ಹೇಳಿ ನನಗೆ? ಅಲ್ಲ, ನಿಮ್ಮ ಎಫ್ಎಂಬಿಯಲ್ಲಿ ಎಷ್ಟು ಜಾಗ ಉಂಟು? 3 ಎಕರೆ 9 ಸೆಂಟ್ಸ್ ಜಾಗ ರಸ್ತೆಗೆ ಬೇಕಾ? ಆಗ್ಲಿ ಹೋಗ್ಲಿ, ಎಷ್ಟು ರಸ್ತೆಗೆ ಎಷ್ಟು ಬೇಕು ಅಷ್ಟೇ ಇರಿ. ಬಾಕಿ ಜಾಗವನ್ನು ಇವರು ಕೊಡಿ, ಹಂಚಿಕೆ ಮಾಡಿ. ಅದು ಏನು ಒಂದು ಯಾವುದಕ್ಕೆ ಅಲ್ಲಣ್ಣ, ಈಗ ರಸ್ತೆಗೆ ಎಷ್ಟು ಜಾಗ ಬೇಕು ಅಷ್ಟು ನಾವು ತೆಗೆಯುವ. ಉಳಿಕೆಯನ್ನು ಕೊಡ್ಬೋದಲ್ಲ. 3 ಎಕರೆ ಕೂಡ ರಸ್ತೆಗೆ ಬೇಕು ಅಂತ ಇಲ್ಲ. ಎಲ್ಲಿ ಮಾರ್ಕ್ ಮಾಡಿದ್ದಾರೆ, ಎಲ್ಲಿ ಅಳತೆ ಮಾಡಿದ್ದಾರೆ? ಅಳತೆ ಮಾಡಿದೆ ಸರ್, ತೋರಿಸಿ ನನಗೆ. ನಮಸ್ತೆ ಮೇಡಮ್. ಈಗ ಏನು ಗೊತ್ತಾ, ಈ ಒಂದು ಜಾಗದಲ್ಲಿ ನಾನು ಏನು ಹತ್ರ ಈಗ ಮಾತನಾಡಿದಾಗ ಅವರು ಹೇಳ್ತಾರೆ ಅದು ಪರಂಬೇಕು ಜಾಗಕ್ಕೆ ಬೇಕು, ರಸ್ತೆಗೆ ಇದಾಗ್ತದೆ ಅಂತ. 3 ಎಕರೆ ಸಮಥಿಂಗ್ ಜಾಗ ಇಲ್ಲಿದೆ. ನಮಗೆ ಇಲ್ಲಿ ಎಷ್ಟು ಮನೆಗಳಿರೋದು ಅಮ್ಮ? 30 ಒಳಗೆ ಮನೆ ಇರೋದು ಅವರದ್ದು. ಅವರಿಗೇನು ದೊಡ್ಡ ಬಂಗ್ಲೆ ನಾವು ಕಟ್ಟಿಕೊಡ್ಬೇಕು ಅಂತಿಲ್ಲ. ಅವರಿಗೆ ಎಷ್ಟು ಒಂದು ಚಿಕ್ಕ ಪುಟ್ಟ ಮನೆಗಳಿಗೆ ಕಟ್ಟುವಂಥ ಸ್ಥಳವನ್ನು ಇದರಲ್ಲಿ ಮಾಡಬೇಕಮ್ಮ. ಸರ್ಕಾರ ನಮ್ದಿದೆ, ಗೊತ್ತಾಯ್ತಲ್ಲ. ಮತ್ತೆ ಇನ್ನು ಯಾವುದೇ ಸರ್ಕಾರಗಳು ಬರಲಿ, ನಮ್ಮದೇ ಸರ್ಕಾರ ಬರುವುದು ದೇವರ ದಯದಿಂದ. ನಾನು ಮಾತ್ರ ಇವರನ್ನು ಬಂದು ವಿಪತ್ತುಗಳನ್ನು ಕೊಡ್ತೇನೆ. ಯಾರಮ್ಮ ಹೇಳಿದ್ವಿ? ಅಧಿಕಾರಿಗಳು ಬರ್ತೀವಿ ಹೇಳ್ತಾರೆ, ಯಾರಾದ್ರು ಬಂದು ಹೇಳ್ತಾರೆ, ಯಾರು ಹೇಳುದಿಲ್ಲ. ನನ್ನ ಗಮನಕ್ಕೆ ನೀವು ಹೇಳಿದಲ್ಲ. ಈಗ ಈ ಏನು ಮಾಡ್ಲಿಕ್ಕೆ ಆಗೋಯ್ತು ಕೂಡ. ಅದಕ್ಕೆ ನಾನು ಹೇಳಿದ್ದು, ನೀವೀಗ ಆದಷ್ಟು ಬೇಗ ಇದಕ್ಕೆ ಒಂದು ತಹಶೀಲ್ದಾರ್ ಮನೆಗಾರ ಹತ್ರ ನಾನೀಗ ಫೋನಲ್ಲಿ ಮಾತಾಡಿದ್ದೇನೆ. ಒಟ್ಟು ಎಷ್ಟು ನಮ್ಮ ಮಾರ್ಗಕ್ಕೆ ಬೇಕು, ನಮಗೆ ಉದ್ದಕ್ಕೂ ಕೂಡ ಆಗ್ಬೋದು, ಯಾವುದು ಆಗ್ಬೋದು. ಇಷ್ಟು ಜಾಗವನ್ನು 32 ಮನೆ ಬರುವ ರೀತಿಯಲ್ಲಿ ದೊಡ್ಡ ಮಣ್ಣ ಬಂಗ್ಲೆ ಕೂಡ ಕೇಳುವುದಿಲ್ಲ. ಒಂದು ಅಡಿಗೆ ಕೋಣೆ, ಒಂದು ಅವರಿಗೆ ಬಂದಾಗ ಒಂದು ಹಾಲ್, ಒಂದು ಬೆಡ್ರೂಮ್, ಅಷ್ಟು ಮಾಡಿಕೊಡಿ. ಅಷ್ಟಿಗೆ ಜಾಗ ಅಳತೆ ಮಾಡಿಕೊಡಿ. ಇದೇ ಮಾತನ್ನು ಪುನರುಚ್ಚರಿಸಿದ ವಿಜಯನಗರ ಜಿಲ್ಲಾಧಿಕಾರಿ ಅನಿರುದ್ಧ್ ಬೈಲ್ಪತ್ತಾರ್ ಸಮುದಾಯದವರಿಗೆ ನೆಮ್ಮದಿಯನ್ನು ಒದಗಿಸಿದ್ದಾರೆ. ಅಲ್ಲಿ 30, ಇಲ್ಲಿ 12 ಲಿಸ್ಟ್ ರೆಡಿ ಮಾಡಿ. 5 ಗಂಟೆ ಒಳಗಡೆ ಆಗುತ್ತಾ? ಒಟ್ಟಾರೆಯಾಗಿ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ರವೀಂದ್ರ ಶೆಟ್ಟರ ಜಿಲ್ಲಾ ಪ್ರವಾಸ ಯಶಸ್ವಿ ಫಲವನ್ನು ನೀಡುತ್ತಿದ್ದು ಅಲೆಮಾರಿ ಅರೆ ಅಲೆಮಾರಿ ಸಮುದಾಯದವರು ರವೀಂದ್ರ ಶೆಟ್ಟರಿಗೆ ಅಭಿನಂದನೆಯ ಮಹಾಪೂರವನ್ನೇ ಸಲ್ಲಿಸುತ್ತಿದ್ದಾರೆ.